ಇದರ ಬಗ್ಗೆ ಕ್ಲಾರಿಟಿ ಕೊಡುವಂತ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೇನೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ದೇವರೇ ಕೊಡ್ತಾರೆ. ಅವ್ರು ಮಾಡಿದಂದ್ರೆ ನಾವು ಕೂಡ ಅದೇ ತಪ್ಪು ಮಾಡೋದು ಸರಿಯಲ್ಲ. ಸೊ ಕೆಲವರೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ, ಮತ್ತು ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಬರ್ತಾ ಉಂಟು, ಅವ್ನು ಯಾರು ಹೇಳಿ ಅವನ ಫೋಟೋ ಕಳಿಸಿ ನಾವು ನೋಡ್ಕೊಳ್ತೇವೆ ಹಾಗೆ ಹೀಗೆ ಅಂತ. ನಮಗೆ ಆ ಥರ ಎಲ್ಲ ಬೇಡ. ನಮಗೆ ಸಾಕಾಗಿ ಹೋಗಿದೆ ಫ್ಯಾಮಿಲಿಯಲ್ಲಿ ಜಗಳ ಅದು ಇದು ಅಂತ. ಸಣ್ಣ ವಯಸ್ಸಿನಿಂದ ನೋಡಿ ನೋಡಿ ಸಾಕಾಗಿ ಹೋಗಿದೆ. ನನ್ನ ಪ್ರಕಾರ ಏನು ಗೊತ್ತಾ, ಅವರು ನಮ್ಮ ಕಾಲಿನ ಧೂಳಿಗೆ ಸಮ. ನನ್ನದಲ್ಲ, ನನ್ನ ತಾಯಿಯ ಕಾಲಿನ ಧೂಳಿಗೆ ಸಮ ಅವರು. ಆ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ವ, ಅಂಥವ್ರನ್ನ ಫಸ್ಟ್ ಇಟ್ಕೊಳ್ಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನನ್ನ ಜೊತೆಗೆ ಎಲ್ಲಿದ್ದಾರೆ ನೋಡಿ, 4 ಮಂದಿ ಇದ್ದಾರೆ. ಈಗ ತೋಟಕ್ಕೆ ಹೊರಟಿದ್ದೇವೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಒಟ್ಟಿಗೆ ನನ್ನ ಗಂಡ ಕೂಡ ಇದ್ದಾರೆ. ಪತಿರಾಯರು ಅಲ್ವೇನ್ರಿ? ನೀನೆಲ್ಲೋ ನಾನಲ್ಲಿ, ನೀವೆಲ್ಲೋ ನಾನಲ್ಲಿ, ನೀವೆಲ್ಲೋ ನಾನಲ್ಲಿ. ಫಿಲ್ಮಿನ ಹೆಸರಾ? ಹೋಗುವ ಎಸ್ಕಾ ಮಸ್ಕಾ ತಾರೆ. ಮಳೆ ಬರ್ತುಂಟು ಗೈಸ್, ಹೋಗ್ಲಿಕ್ಕೆ ಆಗ್ತಿಲ್ಲ. ಮಳೆಯಲಿ ಜೊತೆಯಲಿ ನನ್ನ ಮುಂದೆ ನಾನು ಹಿಂದೆ. ನೋಡಿ, ನಮ್ಮ ಗಣೇಶ್ ಅವರು ಮುಂದೆ ಹೋಗ್ತಿದ್ದಾರೆ. ಇರಿಂದಾನೆ ಕೊಡೆ ಪಾಡ್ಜಿರು. ಓಯ್ ಹಾ ಗುಂಡಿಗೆ ಏರ್ನ ಉಂಡಾ? ಗೈಸ್, ಏನು ಗೊತ್ತಾ, ನಂದು ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ನನ್ನ ತಮ್ಮನ ಬಗ್ಗೆ ಇತ್ತು. ಸೊ ಅದೀಗ ವೈರಲ್ ಆಗ್ತಾ ಉಂಟು. ಅಂದರೆ ತುಂಬ ಜನ ಕಮೆಂಟ್ ಎಲ್ಲ ಮಾಡ್ತಾ ಇದ್ದೀರಾ, ಯಾರು ಮಾಡಿದಾನೋ ಅವನಿಗೆ ತಕ್ಕ ಶಾಸ್ತಿ ಆಗಲಿ ಹಾಗೆ ಹೀಗೆ ಅಂತ. ತುಂಬ ಜನ, ಕೆಲವರು ಮಾಟ ಮಂತ್ರ ಎಲ್ಲ ಸುಳ್ಳು ಹಾಗೆ ಹೀಗೆ ಅಂತ. ನಿಮಗೆ ಏನು ಅನಿಸಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿದ್ದೀರಾ. ಆದರೆ ಅದು ನಾನು 1 year ಬ್ಯಾಕ್ ಹಾಕಿರುವಂಥ ವಿಡಿಯೋ. ಬಟ್ ನಮಗೀಗ ಅದಕ್ಕೆ ಪರಿಹಾರ ಸಿಕ್ಕಿದೆ. ಈಗ ನಾನು ವಿಡಿಯೋ ಮಾಡಿ ಹಾಕಲಿಲ್ಲ, ದಯವಿಟ್ಟು ಕ್ಷಮಿಸಿ. ನಮಗೆ ಯಾರು ಹೇಗೆ ಮಾಡಿದ್ದು ಅಂತ ಪರಿಹಾರ ಸಿಕ್ಕಿದೆ. ನಮಗೆ ಯಾರು ಮಾಡಿದ್ದು ಏನು ಎತ್ತ ಅಂತೆಲ್ಲ ಗೊತ್ತಾಗಿದೆ. ಇದರ ಬಗ್ಗೆ ಕ್ಲಾರಿಟಿ ಕೊಡುವಂತ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೇನೆ. ಸೊ ನಾವು ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ, ನಾವು ಇನ್ನೊಬ್ಬರಾಗೆ ಅವ್ರು ಮಾಡಿದ್ರು ಅಂತ ನಾವು ಮಾಡಲಿಕ್ಕೆ ಹೋದರೆ ಅವರಿಗೂ ಮತ್ತು ನಮಗೆ ಯಾವುದು ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ದೇವರೇ ಕೊಡ್ತಾರೆ. ಅವ್ರು ಮಾಡಿದಂದ್ರೆ ನಾವು ಕೂಡ ಅದೇ ತಪ್ಪು ಮಾಡೋದು ಸರಿಯಲ್ಲ. ಸೊ ನಾವು ನಮ್ಮ ಜಾಗ್ರತೆಯಲ್ಲಿದ್ದೇವೆ. ಸೊ ಆವತ್ತು ಮಾಡಿದ ಟೈಮಲ್ಲಿ ಕೆಲವು ಕಡೆಯಲ್ಲಿ ಹೋಗುವಾಗ ಹೇಳಿದ್ರಿ ಅಂತ ಗೊತ್ತುಂಟಾ. ಸೊ ಒಂದು ಕಡೆ ಕೆಲವೊಂದು ಕೊರಗಜ್ಜನ ಕ್ಷೇತ್ರ, ಕೆಲವೊಂದು ಕ್ಷೇತ್ರಕ್ಕೆ ಹೋಗಿದ್ವಿ. ಅಲ್ಲಿ ಹೇಳಿದರು ಮಾಟ ಮಂತ್ರ ಮಾಡಿದ್ದಾರೆ, ಆದರೆ ಅದು ನಿಮ್ಮ ತಾಯಿಗೆ ಬರುವಂಥ ಚಾನ್ಸಸ್ ಉಂಟು, ಕರೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಅದಕ್ಕೆ ಬೇಕಾದಂತೆಲ್ಲ ಮಾಡ್ಕೊಂಡಿದ್ದೇವೆ ನಾವು. ಆದರೆ ಯಾರು ಮಾಡಿದ್ದಾರೆ ಅನ್ನುವಂತಹ ಒಂದು ಸ್ಪಷ್ಟತೆ ಇರಲಿಲ್ಲ ನಮಗೆ. ಬಟ್ ರೀಸೆಂಟಾಗಿ ಒಂದು 3 month ಆಯಿತು, ಒಂದು ಕಡೆಯಲ್ಲಿ ಕೇಳಲಿಕ್ಕೆ ಹೋಗುವಾಗ ಫೋಟೋ ಕೂಡ ಹೇಳ್ಬೋದು, ಬೇಡ. ಯಾಕಂದರೆ ಅವರು ಮಾಡಿದ ತಪ್ಪನ್ನೇ ನಾವು ಮಾಡಬಾರ್ದು. ಮತ್ತು ಕೆಲವರೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ, ಮತ್ತು ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಬರ್ತಾ ಉಂಟು, ಅವ್ನು ಯಾರು ಹೇಳಿ ಅವನ ಫೋಟೋ ಕಳಿಸಿ ನಾವು ನೋಡ್ಕೊಳ್ತೇವೆ ಹಾಗೆ ಹೀಗೆ ಅಂತ. ನಮಗೆ ಆ ಥರ ಎಲ್ಲ ಬೇಡ. ನಮಗೆ ಸಾಕಾಗಿ ಹೋಗಿದೆ ಫ್ಯಾಮಿಲಿಯಲ್ಲಿ ಜಗಳ ಅದು ಇದು ಅಂತ. ಸಣ್ಣ ವಯಸ್ಸಿನಿಂದ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಸಣ್ಣ ವಯಸ್ಸಲ್ಲಿ ಎಂಥ ಫ್ಯಾಮಿಲಿಯಲ್ಲಿ ಗಲಾಟೆ ಅಂತ ಹೇಳಿದರೆ ಪೆಟ್ಟು ಗಲಾಟೆ, ಬರೀ ಮಾತಾಡಿಕೊಳ್ಳುವ ಗಲಾಟೆ ಅಲ್ಲ, ಪೆಟ್ಟು ಗಲಾಟೆ. ಇದೆಲ್ಲ ನಮಗೆ ನೋಡಿ 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 ಸಾಕಾಗಿದೆ. ನನ್ನ ಅಮ್ಮನನ್ನು ಉಳಿಸ್ಕೊಳ್ಳಿಕ್ಕೆ ನಾವೇನು ಮಾಡಿದ್ದೇವೆ ಅಂತ ನಮಗೆ ಗೊತ್ತು. ಒಬ್ಬ ರಾಕ್ಷಸ, ಬೇಡ, ಯಾರಿಗೇನೆತ್ತಂದ ಬೇಡ. ನನ್ನ ಅಮ್ಮನ ಕತ್ತಿ ಹಿಡಿಲಿಕ್ಕೆ ಹೋಗಿದ್ದ, ಓಕೆನಾ, ಸ್ವಂತದವರೇ, ಅಮ್ಮನಿಗೆ ಮಗನಾಗೆಲ್ಲ ಮಗನೇ. ಸೊ ಕತ್ತಿ ಹಿಡಿಲಿಕ್ಕೆ ಹೋಗಿದ್ದ. ಕತ್ತಿ ಹಿಡಿಲಿಕ್ಕೆ ಹೋಗುವಾಗ ನನಗೆ ನನ್ನ ಅಮ್ಮ ಬೇಕಲ್ವಾ, ನಾನು ಹೋಗಿ ಕಚ್ಚಿ ಬಿಡಿಸ್ಕೊಂಡಿದ್ದೇನೆ. ಹಾಗೆ ನನ್ನ ತಮ್ಮ ಉಳಿಸ್ಕೊಳ್ಳಿಕ್ಕೆ ಬರುವಾಗ ಅವನಿಗೆ ಕೆಲವೊಂದು ಪ್ಲೇಸಿಗೆ ಹೊಡೆದಿದ್ದಾರೆ. ಅವನಿಗೆ ಆಪ್ರೇಷನ್ ಎಲ್ಲ ಆಗಿತ್ತು. ಸೊ ಆ ಪ್ಲೇಸಿಗೆಲ್ಲ ಹೊಡೆದಿದ್ದಾರೆ. ಅದೇ ನನ್ನ ತೀರಿ ಹೋದ ತಮ್ಮ.
ಇಷ್ಟೆಲ್ಲ ಜಗಳ ನಾವು ನೋಡಿಕೊಂಡು ನೋಡಿ ಸಾಕಾಗಿದೆ. ಜಗಳ ಮಾಡೋದು, ನಮ್ಮ ಹತ್ರ ಬರೋದು, ಕಾಲಿಗೆ ಬೀಳೋದು, ಅಂದರೆ ನನ್ನ ತಾಯಿಯ ಕಾಲಿಗೆ ಬೀಳೋದು. ಆಯಿತು, ನನ್ನನ್ನು ಕ್ಷಮಿಸಿ, ಇನ್ನು ಆ ಥರ ಆಗೋದಿಲ್ಲ ಅಂತ ಆಯಿತು. ದೈವದ ಮುಂದೆ ನಿಂತರೂ ಎಲ್ಲ ಇದಾಯಿತು. ವಾಪಸ್ ರಿಪೀಟ್. ನಮಗಿದು ನೋಡಿ ಸಾಕಾಗಿದೆ. ಓಕೆನಾ, ವಾಪಸ್ ರಿಪೀಟ್. ಒಂದು ತಿಂಗಳು ಸರಿ ಇರ್ತಾರೆ, ಮತ್ತು ವಾಪಸ್ ಬಂದು ನಮ್ಮದು ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳ್ತಾರೆ. ವಾಪಸ್ ರಿಪೀಟ್. ಇದು ನಮಗೆ ಕೇಳಿ ಸಾಕಾಗಿದೆ. ಸೊ ಈಗ ನಾವು ಅವರನ್ನು ಎಲ್ಲಿ ಇಡಬೇಕು, ಸೊ ಅಲ್ಲೇ ಇಟ್ಟಿದ್ದೇವೆ. ನನ್ನ ಪ್ರಕಾರ ಏನು ಗೊತ್ತಾ, ಅವರು ನಮ್ಮ ಕಾಲಿನ ಧೂಳಿಗೆ ಸಮ. ನನ್ನದಲ್ಲ, ನನ್ನ ತಾಯಿಯ ಕಾಲಿನ ಧೂಳಿಗೆ ಸಮ ಅವರು. ಅಂಥವರಿಗೆ ಯಾವತ್ತೂ ಕ್ಷಮೆ ಇಲ್ಲ. ಅವರಿಗೆ ಸಪೋರ್ಟ್ ಮಾಡಿದವರಿದ್ದಾರಲ್ವಾ, ಸೊ ಅವರಿಗೂ ಕೂಡ ಕ್ಷಮೆ ಇಲ್ಲ. ಕೆಲವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ತುಂಬ ಜನ ನಮ್ಮ ಊರಲ್ಲೇ ಬಿಟ್ಟಿದ್ದಾರೆ. ಊರಲ್ಲೆಲ್ಲರಿಗೂ ಗೊತ್ತುಂಟು, ಊರಿಂದಲೇ ಓಡಿ ಹೋಗಿದ್ದಾರೆ. ಇನ್ನು ಅದಕ್ಕಿಂತ ಜಾಸ್ತಿ ಬೇಕಾ? ನಮಗೆ ಮಾತ್ರ ಆಗೋದಿಲ್ಲ ಅಂತಲ್ಲ, ಊರಿನವರಿಗೆ ಆಗೋದಿಲ್ಲ ಅಂತ ಒಂದು ಬ್ಯಾಡ್ ಪೀಪಲ್ಸ್ ಅವರು. ಸೊ ಅಂಥವರಿಂದ ದೂರ ಇದ್ದಷ್ಟು ಒಳ್ಳೆಯದು. ನಾವೀಗ ದೂರನೇ ಇದ್ದೇವೆ ಅವರಿಗಿಂತ. ಸೊ ಇನ್ನೂ ನಮ್ಮ ತಂಟೆಗೆ ಬರುವುದಿಲ್ಲ ಅಂತ ಅಂದ್ಕೊಂಡಿದ್ದೇವೆ. ಬಂದರೆ ಮಾತ್ರ ನಾವು ಸುಮ್ಮನೆ ಬಿಡುವವರಲ್ಲ. ಮೊದಲೆಲ್ಲ ಸಣ್ಣವರಿದ್ವಿ, ಅಷ್ಟು ನಮಗೆ ಇದಿರಲಿಲ್ಲ, ಒಂದು ಮೆಚ್ಯೂರಿಟಿ ಇರಲಿಲ್ಲ. ಈಗ ಎಲ್ಲ ಉಂಟಲ್ವ, ಕೋರ್ಟ್ ಕೇಸ್ ಎಲ್ಲ ಅಂತ. ಆಲ್ರೆಡಿ ಕೇಸ್ ಎಲ್ಲ ಹಾಕಿದ್ದೇವೆ ನಾವು ನಮಗೆ ಮಾಡಿದ ಅನ್ಯಾಯಕ್ಕೆ. ಸೊ ತಕ್ಕ ಶಾಸ್ತಿ ಆಗ್ತಾ ಉಂಟು ಅವರಿಗೆ. ಆಗಬೇಕು ಅಂತ ನಾವು ಬೇಡ್ಕೊಳ್ಳೋದಿಲ್ಲ, ದೇವರು ಕೊಡ್ತಾರೆ ಅಷ್ಟೇ ನಾವು ಅಂದ್ಕೊಳ್ಳೋದು. ನಮಗೇನೋ ಮಾಡಿದರು ಅಂತ ಹೇಳಿ ಅವರಿಗೂ ಏನಾದರೂ ಆಗಬೇಕು ಅನ್ನೋಂಥದ್ದು ನಮ್ಮ ಒಂದು ಕಲ್ಪನೆ ಅಲ್ಲ. ನಮಗೆ ಏನಾದರೂ ಮಾಡಿದಾರಲ್ವ, ಸೊ ಅದು ದೇವರು ಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಅಷ್ಟೇ. ನಾವು ಹೇಳಿ ದೇವರು ಕೊಡ್ತಾನಂತಲ್ಲ, ದೇವರು ಅವರ ತಪ್ಪುಗಳನ್ನು ನೋಡಿ ಶಿಕ್ಷೆ ಕೊಡ್ಬೋದು ಅನ್ನುವಂಥ ಒಂದು ನಂಬಿಕೆ. ನನ್ನ ಅಮ್ಮನ ಕಣ್ಣೀರು ಉಂಟಲ್ವ, ಅದು ಯಾವತ್ತೂ ಎಲ್ಲಿ ಹೋಗೋದಿಲ್ಲ. ಎಷ್ಟು ಕಣ್ಣೀರಿಟ್ಟಿದ್ದಾರೆ ಅಂತ ಹೇಳಿದರೆ, ನಮಗಿರೋದು ಈಗ ದೈವದೇವರು ಮಾತ್ರ ನಮ್ಮ ಮನೆಯಲ್ಲಿ. ಆ ದೈವದೇವರನ್ನೇ ಕಟ್ಟಿ ಹಾಕಿ ನನ್ನ ತಮ್ಮನಿಗೆ ಆ ಥರ ಮಾಡಬೇಕಂತ ಹೇಳಿದರೆ, ಮಾಡಿಸ್ತಾರಲ್ವ ಅವರನ್ನು ಫಸ್ಟಿಗೆ ಹಿಡಿಬೇಕು. ಯಾರು ಮಾಡಿಸುವವರಲ್ಲ, ಮಾಡ್ತಾರಲ್ವ, ಆ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ವ, ಅಂಥವ್ರನ್ನ ಫಸ್ಟ್ ಹಿಡ್ಕೊಳ್ಬೇಕು. ಇಕ್ಲಿಗೆ ದಾಯ್ತನ ಮಂತದೆ, ಆಕ್ಲಿಗೆ ಯಾನು ತಾಗುಲಕ ಮನ್ಪೆ ಅಂತ ಹೇಳಿ ಮಾಡ್ತಾರಲ್ವ, ಅಂಥವ್ರು ಯಾಕೆ ಸಮಾಜದಲ್ಲಿ ಎಂತ ಗೊತ್ತುಂಟಾ, ಮಾಟ ಮಂತ್ರ ಮಾಡೋರನ್ನು ಯಾಕೆ ಇನ್ನೂ ಕೂಡ ಹಿಡಿಯೋದಿಲ್ಲ ಅಂತ ನನಗೆ ಅನಿಸೋದು. ನನ್ನ ತಮ್ಮನ ಸಾವಿಗೆ ಕಾರಣ ಏನು ಅಂತ 3 ತಿಂಗಳಲ್ಲಿ ತಿಳಿಸ್ತೇನೆ ಅಂತ ಹೇಳಿದರು. ಪೂಜೆ ಮಾಡಿಸಿದ್ವಿ, ಓಕೆನಾ. ಆ ಪೂಜೆ ಮಾಡಿಸಿ 3 ತಿಂಗಳಾದರೂ ನಮಗೆ ಗೊತ್ತಾಗಲಿಲ್ಲ. ಕಾಲ್ ಮಾಡಿ ನಮಗೆ ಗೊತ್ತಾಗಲಿಲ್ಲ, ಇನ್ನೂ ಸಹ ಅಷ್ಟೆಲ್ಲ ಹಣ ಕೊಟ್ಟಿದ್ದೇವೆ, ಗೊತ್ತಾಗ್ತದೆ, ನೀವಿಷ್ಟು ಅರ್ಜೆಂಟ್ ಮಾಡಿದ್ರೆಲ್ಲ ಆಗ್ತದಾ ಅಂತ ಹೇಳಿದರು. ಅರ್ಜೆಂಟ್ ಮಾಡೋ ಪ್ರಶ್ನೆ ಅಲ್ಲ, ನೀವು 3 ತಿಂಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರಿ, ಅದನ್ನು ನಮಗೆ ತಿಳಿಸಿ ಅಂತ ಹೇಳಿದೆ. ಅವರು ಮತ್ತೆ ರ್ಯಾಶ್ ಆಗಿ ಮಾತಾಡಿಗೆ ಸ್ಟಾರ್ಟ್ ಮಾಡಿದರು. ಅವರು ಜ್ಯೋತಿಷಿಗಳಂತ ನೋಡಿ ನನ್ನ ಸಾರಿ ಬೈದಿದ್ದಾರೆ. ನನಗೆ ಅಷ್ಟು ಕೋಪ ಬಂದಿದೆ ನನಗೆ, ಓಕೆನಾ. ಅದು ಯಾರು ಏನಿತ್ತು ಅಂತ ಹೇಳೋದಿಲ್ಲ ಬಿಡಿ, ಯಾಕಂತ ಹೇಳಿದರೆ ಆಗಿ ಹೋದ ವಿಷಯವನ್ನು ಇನ್ನೇನು ಯಾಕೆ ಇದು ಮಾಡೋದು. ನಿಮಗೆ ಹೇಳಬೇಕು ಅಂತ ಇತ್ತು. ಎಲ್ಲರನ್ನು ಬೇಗ ನಂಬಲಿಕ್ಕೆ ಹೋಗಬೇಡಿ. ನಾವು ಏನಿದ್ರು ಕೂಡ ಹೋಗೋದು ಪ್ರಶ್ನೆ ಕೇಳಲಿಕ್ಕೆ. ಅದರಲ್ಲೂ ಕೂಡ ಕೆಲವರು ಒಳ್ಳೆದಿರ್ತಾರೆ, ಕೆಲವರು ದುಡ್ಡು ಮಾಡಲಿಕ್ಕೆ ಅಂತಲೇ ಇರುವಂಥ ಜ್ಯೋತಿಷಿಗಳಿರ್ತಾರೆ. ಅಂಥವರ ಕೈಗೆ ಹೋಗಬೇಡಿ ಆಯಿತಾ, ಖಂಡಿತ ಹೋಗಬೇಡಿ. ಸೊ ನಮಗೆ ಮೋಸ ಆಗಿದೆ. ಆ ಮೋಸಕ್ಕೆ ತಕ್ಕ ಶಾಸ್ತಿ ಕೂಡ ಆಗಿದೆ ಅವರಿಗೆ, ಬಿಡಿ, ಅದು ಬೇರೆ ಪ್ರಶ್ನೆ. ಮತ್ತು ಇನ್ನೂ ಆದಷ್ಟು ಏನಾದರೂ ಆಯಿತು ಅಂತ ಹೇಳಿದ ತಕ್ಷಣ ಪ್ರಶ್ನೆ ಕೇಳಲಿಕ್ಕೆ ಹೋಗಬೇಡಿ, ನೋಡಿಕೊಂಡು ಹೋಗಿ. ನಿಮಗೆ ತುಂಬ ನಂಬಿಕೆ ಇರ್ತದೆ ಅಲ್ವಾ, ಅಂಥವ್ರ ಹತ್ರ ಹೋಗಿ. ನಮಗೆ ಫೈನಲಿ ಒಂದು ಕಡೆಯಲ್ಲಿ ನಮಗೆ ಪರಿಹಾರ ಸಿಕ್ಕಿದೆ. ಸೊ ಅವರಿಗೆಷ್ಟು ಡೈರೆಕ್ಟಾಗಿ ಹೇಳಿಬಿಟ್ರು. ಆದರೆ ನಾನು ಎಲ್ಲಿ ಏನು ಅಂತ ಹೇಳಲಿಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ, ಅದನ್ನು ರಿವೀಲ್ ಮಾಡಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ಅವರಿಗೂ ಪ್ರಾಬ್ಲಮ್. ಮತ್ತು ನಾನೇನಾದರೂ ಹೇಳಿದರೆ ಅವರ ಮನೆಗೆ ಹೋದರೆ ಮತ್ತೆ ನಮಗೆ ಪರಿಹಾರ ಏನಂತ ಸಿಕ್ಕಿದೆ ಅಲ್ವಾ, ಸೊ ಸಾಕು. ನಮಗೆ ಅವರಿಗೇನಾದರೂ ಆಗಬೇಕು ಅನ್ನುವಂಥದ್ದು ನಮಗೆ ಉದ್ದೇಶ ಅಲ್ಲ, ದೇವರು ಕೊಡ್ತಾರೆ ಅನ್ನುವಂಥ ನಂಬಿಕೆ ಉಂಟು. ಮತ್ತು ನನ್ನ ತಾಯಿಯ ಕಣ್ಣೀರು, ನಾನು ಆಗಲೇ ಹೇಳಿದ್ದೆ, ನನ್ನ ತಾಯಿ ಅಷ್ಟು ಕಣ್ಣೀರು ಸುರಿಸಿದ್ದಾರೆ. ಅದು ಈಗಲೂ ಕೂಡ ಅವನ ಮೊಬೈಲ್ ನನ್ನ ತಾಯಿ ಕೈಯಲ್ಲಿದೆ, ನನ್ನ ತಮ್ಮಂದು, ತೀರಿ ಹೋದ ತಮ್ಮಂದು. ಈಗಲೂ ಕೂಡ ಬಿಕ್ಕಿ ಅಳ್ತಾರೆ ಅಮ್ಮ. ಅದು ಮೊಬೈಲ್ ನೋಡ್ತಾರೆ, ಒಂದು ವೀಡಿಯೋಸ್ ಎಲ್ಲ ತುಂಬ ಇದೆ ಅಲ್ವಾ, ವೀಡಿಯೋಸ್ ನೋಡಿ ಎಲ್ಲ ಅಳ್ತಾರೆ. ಅವರ ಕಣ್ಣೀರು ಎಲ್ಲಿಗೂ ಹೋಗಲಿಕ್ಕಿಲ್ಲ. ಅವರು ಇಷ್ಟರವರೆಗೆ ಏನು ಕಣ್ಣೀರು ಹಾಕಿದ್ದಾರೆ, ಅದು ಅವರಿಗೆ ತಕ್ಕ ಶಾಸ್ತಿ ಸಿಕ್ಕಿದೆ, ಇನ್ನೂ ಕೂಡ ಸಿಗ್ತದೆ. ಅದು ನಾವು ಹೇಳಬೇಕು ಅಂತ ಇಲ್ಲ, ನೋಡುವವರೊಬ್ರು ಇರ್ತಾರಲ್ವ,
ಮಾತ್ರ ಒಂದು, ನಮಗೆ ಆದಂಥ ಪರಿಸ್ಥಿತಿ ಯಾರಿಗೂ ಆಗೋದು ಬೇಡ. ಯಾರನ್ನೂ ಅಷ್ಟು ಬೇಗಕ್ಕೆ ನಂಬಲಿಕ್ಕೆ ಹೋಗಬೇಡಿ. ನಮಗೆ ಹತ್ತಿರದವರೇ ನಮಗೆ ಶತ್ರುಗಳಾಗ್ತಾರೆ. ಯಾರನ್ನೂ ಹೆಚ್ಚಾಗಿ ನಂಬಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರಲ್ವ, ಹತ್ತಿರ ಇಟ್ಕೊಂಡೆ ಬೆನ್ನಿಗೆ ಚೂರಿ ಹಾಕೋರು ಇರ್ತಾರೆ ಅಂತ. ಅದು ನಿಜ. ಸ್ವಂತದವರೇ ನಮಗೆ ಶತ್ರುಗಳಾಗಿ ಹೋಗ್ತಾರೆ. ಸೊ ಹಾಗಾಗಿ ನೀವು ಕೂಡ ಜಾಗೃತರಾಗಿರಿ. ಮತ್ತು ಅದೇ ತುಂಬ ಜನ ಕೇಳ್ತಾ ಇದ್ರಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಇಂಥ ದೇವಸ್ಥಾನಕ್ಕೆ ಹೋಗಿ ಅಂತ. ಸೊ ನೀವು ಅಷ್ಟು ಪ್ರೀತಿ ಇಟ್ಟು ಹೇಳಿದ್ರಲ್ವಾ, ನನ್ನ ನೋವಲ್ಲಿ ನೀವು ಕೂಡ ಭಾಗಿಯಾದ್ರಲ್ವ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ವಾಪಸ್ ನನಗೆ ಎಲ್ರಿಗೂ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ. ನಮಗೆ ಯಾರು ಅಂತ ಗೊತ್ತಾಗಿದೆ, ಅದಕ್ಕೆ ಪರಿಹಾರ ಕೂಡ ಸಿಕ್ಕಾಗಿದೆ. ಇನ್ನು ನಮಗೆ ಯಾವುದೇ ರೀತಿಯ ಅಪಾಯ ಇಲ್ಲ. ಸೊ ಇಷ್ಟನ್ನು ಹೇಳಬೇಕಿತ್ತು, ಹಾಗಾಗಿ ಇವತ್ತಿನ ವಿಡಿಯೋ ಮಾಡಿದೆ. ನಾನು ವಿಡಿಯೋ ಏನೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಈಗ ಒಂದು ಕಮೆಂಟ್ ಬಂತು. ಸೊ ಹಾಗಾಗಿ ನಾನು ಇದೇ ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟೇ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ದಿನ ವ್ಲಾಗ್ಸ್ ಎಲ್ಲ ಹಾಕ್ತಿರ್ತೇನೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.